ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಅಂತ ಬೇರೆ ಹೇಳಿದೆ. ಸೊ ಹಾಗಾಗಿ ನಮ್ಮ ಈ ಒಂದು ಅಡುಗೆ ಮನೆಯಲ್ಲಿ ಏನಾದರೂ ಒಂದು ಸವಿರುಚಿ ತಯಾರಾಗ್ತಾನೇ ಇರುತ್ತೆ. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಸವಿತಾ ಅವರು ನಮಗೆ ಯಾವ ಕೈ ರುಚಿಯನ್ನು ಹೇಳ್ಕೊಡ್ಲಿಕ್ಕಿದ್ದಾರೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮಗೆ ಇವತ್ತು ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ಲಿಕ್ಕಿದ್ದೀರಿ? ಹೊಸ ರುಚಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಹಾಂ, ಮಾಡಿರ್ಲಬಹುದು ಎಲ್ಲರೂ. ಆದರೆ ನನ್ನ ಸ್ಟೈಲಲ್ಲಿ ಒಂದು ಸ್ಪೈಸಿ ಚೀಸ್ ಮ್ಯಾಕ್ರೋನ್, ಒಂದು ಮತ್ತೊಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಓ, ಮ್ಯಾಕ್ರೋನ್ ಅಂದರೆ ಇದು ಮ್ಯಾಕ್ರೋನಿ. ಮ್ಯಾಕ್ರೋನಿ. ಓ, ಓಕೆ. ನೋಡೋಣ ಹೇಗಿರುತ್ತೆ ಅಂತ. ಸೊ ವೆರಿ ಇಂಟ್ರೆಸ್ಟಿಂಗ್ ರೆಸಿಪಿ, ನೋಡಬೇಕು ಹೇಗಿದೆ ಅಂತೇಳಿ. ಸೊ ನಾನು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಬನ್ನಿ ಕಿಚನ್ಗೆ. ಓಕೆ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಯಾವುದು, ಮಿಲ್ಕ್ ಶೇಕಾ ಅಥವಾ ಎಂತ? ಮ್ಯಾಕ್ರೋನಿ ಮಾಡುವ ಮೊದಲಿಗೆ. ಫಸ್ಟ್ ತಿನ್ನಲಿಕ್ಕೆ. ಓಕೆ. ತಿಂದ ನಂತರ ಕುಡಿಲಿಕ್ಕೆ ಕರೆಕ್ಟ್ ಆಗ್ತದಲ್ಲ. ಲೇಟ್ ಆಗಿಲ್ಲ. ಡನ್. ಸ್ಟಾರ್ಟ್ ಮಾಡೋ. ಒಂದು ಪ್ಯಾನ್ ಕೊಡಿ, ನೀರು ಹಾಕಿ ಮೊದಲಿಗೆ ಇದನ್ನು ಮ್ಯಾಕ್ರೋನಿಯನ್ನು ಬೇಯಿಸಲಿಕ್ಕಿದೆ. ಸಾಕಲ್ಲ? ಹಾಂ ಸರ್. ಸ್ವಲ್ಪ ಸಾಲ್ಟು, ಸ್ವಲ್ಪ ಆಯಿಲ್ ಹಾಕಿದರೆ ಸ್ಟಿಕ್ಕಿ ಆಗೋದಿಲ್ಲ. ಅದು ಬಾಯ್ಲ್ ಬರಬೇಕಂತ ಏನಿಲ್ವಾ? ಬಾಯ್ಲ್ ಬರಬೇಕು. ಆವಾಗಲೂ ಮಾಡಿಕೊಂಡ್ರೆ ಆಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಬೇರೆ ಏನಾದರೂ ಕೆಲಸ ಮಾಡೋಕ್ಕೆ ಇರುತ್ತಾ ಅಥವಾ ಅದಾದ ನಂತರವೇ ಸ್ಟಾರ್ಟ್ ಮಾಡೋದು? ಅದಾದ ನಂತರ ಮಾಡಿದರೆ ಒಳ್ಳೆಯದು, ಯಾಕೆಂದರೆ ಅದು ಆಗ್ತದಲ್ಲ ಬೇಗ ಬೇಗ. ಓಕೆ. ಸೊ ಇದು ಬ್ರೇಕ್ಫಾಸ್ಟ್ಗೆ ಮಾಡುವಂಥ ಏನು ರೆಸಿಪಿಯನ್ನು ನೀವು ಯಾವಾಗ? ಫಾಸ್ಟಿಗಲ್ಲ, ಈವ್ನಿಂಗ್ ಟೈಮ್ ಮಾಡ್ತೀನಿ ನಾನು. ಈವ್ನಿಂಗ್ ಟೀ ಟೈಮ್. ಸೊ ಸಣ್ಣ ಹಸಿ ಒಂದಿರುತ್ತಲ್ಲ ಸಂಜೆ ಹೊತ್ತು ಆಗುವಾಗ, ಅದಕ್ಕೆ ಬ್ರೇಕ್ಫಾಸ್ಟಿಗೆ ಇದೆಲ್ಲ ನಮಗೆ ದೋಸೆ ಇಡ್ಲಿ ಅಂಥದ್ದೇ ಇಷ್ಟಪಡೋದು. ಲೈಟ್ ಆಗಿದ್ರೆ ಚೆನ್ನಾಗಿರ್ತದೆ ಬ್ರೇಕ್ಫಾಸ್ಟಿಗೆ. ಇದು ಸ್ವಲ್ಪ ಹೆವಿ ಅಂತ ಚೀಸ್ ಎಲ್ಲ ಹಾಕಿರ್ತೇವಲ್ಲ ಬ್ರೇಕ್ಫಾಸ್ಟಿಗೆ. ನಾವು ಎಸ್ಪೆಷಲಿ ಇಂಡಿಯನ್ಸ್ ಬ್ರೇಕ್ಫಾಸ್ಟಿಗೆ ಲೈಕ್ ಮಾಡೋದು. ಸೊ ಒಂದೈದು ಊಟಕ್ಕೆ ಮಾಡ್ಕೊಳ್ಬೋದಾ ಅಥವಾ ಸಂಜೆಗೆ? ಸಂಜೆಗೆ. ಸೊ ನಮ್ದಂತೂ ಅದೊಂದು ಇರುತ್ತಲ್ವಾ, ಬೆಳಗ್ಗೆ ಇಡ್ಲಿ ವಡೆ ಇಂಥ ಅಥವಾ ರೈಸ್ ಏನಾದರೂ ಒಂದು ಮಾಡಿದರೆ ಅವಾಗ ಕಂಪ್ಲೀಟ್ ಬ್ರೇಕ್ಫಾಸ್ಟ್. ಅದು ಉಪ್ಪಿಟ್ಟಿದ್ರೂ ಆಗುತ್ತೆ, ಅದೇ ಬ್ರೇಕ್ಫಾಸ್ಟ್. ಕರೆಕ್ಟ್ ಕರೆಕ್ಟ್. ಸೊ ತಾವು ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ನಾನು ಹೌಸ್ ವೈಫ್ ಮೇಡಮ್. ಓಕೆ. ಸೊ ಫುಲ್ ಟೈಮ್ ಜಾಬ್ ಅಂತ ಹೇಳಿದರೆ ಗೃಹಿಣಿಯರ್ದು ಅಲ್ವಾ? ಸೊ ಎಷ್ಟು ಮಾಡಿದರೂ ಮುಗಿಯೋದಿಲ್ಲ. ನಾವೇ ಬೇಕಿದ್ರೆ ಫ್ರೀ ಟೈಮ್ ಮಾಡ್ಕೊಳ್ಬೇಕಷ್ಟೇ. ಎಕ್ಸಾಕ್ಟ್ಲಿ. ಅದು ಯಾರು ಕೂಡ ಅಷ್ಟೇ. ನಾವು ಏನಾದರೂ ಒಂದು ನಮಗೋಸ್ಕರ ಅಂತ ಒಂದು ಸ್ವಲ್ಪ ಆದರೂ ಟೈಮನ್ನು ಸೀಮಿತವಾಗಿ ಇಟ್ಕೊಳ್ಬೇಕು. ಬೇಗ ಬೇಗ ಯಾರೇ ವರ್ಕಿಂಗ್ ವಿಮೆನ್ ಆಗಿರಲಿ, ಯಾರೇ ಆಗಿರಲಿ, ಸೊ ಅವರಿಗೆ ಅಂತ ಹೇಳಿ ಸೀಮಿತವಾಗಿರುವಂಥ ಒಂದು ಟೈಮನ್ನು ಇಟ್ಕೊಳ್ಬೇಕು. ಹೌದು. ಮೀ ಟೈಮ್ ಅಂತ ಹೇಳ್ತಾರಲ್ವ, ಆ ಮೀ ಟೈಮ್ ಬೇಕೇ ಬೇಕು. ಬೆಂದಿದೆಯಾ? ಹಾಂ, ಬೆಂದಿದೆ. ಒಂದು ಹೀಗೆ ಮಾಡಿ ನೋಡುವಾಗ ಹೀಗೆ ಸ್ಮೂತಾಗಿ ಕಟ್ ಆಗ್ತದಲ್ಲ, ಅಲ್ಲಿಗೆ ಬೆಂದಿದೆ ಅಂತ. ಈಗ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳುವ. ಆಫ್ ಮಾಡಿ. ಚೂರು ಕೋಲ್ಡ್ ವಾಟರ್ ಕೊಡಿ. ಸೊ ಇದಕ್ಕೆ ಓವರ್ ಕುಕ್ ಓವರ್ ಕುಕ್ ಆಗೋದು ಬೇಡ. ಸಾಕಲ್ಲ? ಓಕೆ. ಸ್ವಲ್ಪ ಆಯಿಲ್ ಹಾಕಿ ಬಿಡ್ತೇನೆ, ಆಗ ಅಂಟುದಿಲ್ಲ. ಓಕೆ. ಸೊ ನೆಕ್ಸ್ಟು ಅದಕ್ಕೆ ಬೇಕಾದಂಥ ಗ್ರೇವಿಯನ್ನು ರೆಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್, ಕಡಾಯಿ ಕೊಡಿ. ಓಕೆ. ಕಡಾಯಿ ಬಿಸಿ ಆದ ನಂತರ ಒಂದು 4 ಟೀ ಸ್ಪೂನ್
ಎಣ್ಣೆ ಎಣ್ಣೆ. ಇದು ಬಟರಿಂದ ಮಾಡಿದ್ರೆ ಇನ್ನೂ ಬೆಟರ್. ಬಟರ್ ಇಸ್ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಬಟರ್ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಎಸ್ಪೆಷಲಿ ಇಂಥ ಪಾಸ್ತಾ ಇದಕ್ಕೆಲ್ಲ ಬಟರ್ ಮೇನ್ ಆಗಿ ಹೌದು ಯೂಸ್ ಮಾಡ್ತಾರೆ. ನಾನಂದ್ರೆ ಚೀಸು ಹಾಕ್ತೇನಲ್ಲ, ಸೊ ಸ್ವಲ್ಪ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಆಗುತ್ತೆ. ಮೊದಲಿಗೆ ಗಾರ್ಲಿಕ್ ಹಾಕುವ. ಇದಕ್ಕೆ ತುಂಬ ಜಾಸ್ತಿ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು. ನಾವು ಫ್ರೈಡ್ ರೈಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ಕ್ರಂಚಿ ಕ್ರಂಚಿ ಇದ್ರೆ ಇರಬೇಕು, ಒಳ್ಳೆ ಆಗ್ತದೆ ತಿನ್ಲಿಕ್ಕೆ. ಸೊ ಈ ಪಾಸ್ತಾ ಮ್ಯಾಕ್ರೋನಿ ಎಲ್ಲ ಸ್ವಲ್ಪ ಒಂದೇ ಇದು ಇಟಾಲಿಯನ್ ಫುಡ್, ಇಟಾಲಿಯನ್ ಡಿಶಸ್. ಮಕ್ಕಳಿಗೆಲ್ಲ, ಈಗಿನ ಮಕ್ಕಳಿಗೆ ಅದೇ ಎಲ್ಲ ಇಷ್ಟ ಅಲ್ಲ. ಒಂದು ಸಣ್ಣ ಈರುಳ್ಳಿ, ಅದೊಂದು ಬೆಳ್ಳುಳ್ಳಿ, ಒಂದು 5-6 ಎಸ್ಲು ಸಾಕಾಗ್ತದೆ. ಸೊ ನಿಮ್ಮ ಬಿಡುವಿನ ಸಮಯ, ಬಿಡುವು ಸಿಗೋದಿಲ್ಲ ಅಂತ ಹೇಳಿದ್ರಿ, ನಮಗೋಸ್ಕರ ನಾವೇ ಬಿಡುವು ಮಾಡ್ಕೊಳ್ಬೇಕು. ಬಟ್ ಬಿಡುವಿನ ಸಮಯ ಸಿಕ್ಕಿದಾಗ ಏನೆಲ್ಲ ಮಾಡ್ತೀವಿ? ನಮಗೆ ಫ್ರೆಂಡ್ಸ್ ಇದ್ದಾರೆ, ಗ್ರೂಪ್ ಇದೆ. ಗ್ರೂಪ್ ಎಷ್ಟು ಜನದ ಗ್ರೂಪ್ ಇದ್ದೇವೆ? ಒಂದು ಇಂಟ್ರೆಸ್ಟಿಂಗ್ 7-8 ಜನ ಇದ್ದೇವೆ ಗ್ರೂಪ್ ಅಲ್ಲಿ. ಒಟ್ಟಿಗೆ ಒಂದು ವಾರದ ಒಂದ್ಸರ್ತಿ ಲಲಿತ ಸಹಸ್ರನಾಮ, ಹೀಗೆ ಒಂದು ಮನೆಯಲ್ಲಿ ಸೇರಿ ಅದೆಲ್ಲ ನಡೀತದೆ. ಅಲ್ಲಿ ಲಲಿತ ಸಹಸ್ರನಾಮಕ್ಕಿಂತ ಜಾಸ್ತಿ ಬೇರೆನೆ ಆಗ್ತಾ ಇರುತ್ತೆ. ಅದು ಅಲ್ಲಿ ಇಲ್ಲಿದೆ ಎಲ್ಲ ವಿಷಯ ಒಂದು ಈ ತರನೇ ನಗ್ತಾ ಇರೋದು ಅಲ್ವಾ? ಸೇರಿದ್ರೆ ಒಂದು ಖುಷಿ, ಎಂಟರ್ಟೈನ್. ಕರೆಕ್ಟ್. ಪ್ಲಸ್ 2 ಆಗ್ತದೆ. ಎಲ್ಲ ಫ್ಲಾಶ್ ಬ್ಯಾಕ್ ಬಂತು ನಿಮ್ಗೆ ನಿಮ್ಮ ಮೈಂಡಲ್ಲಿ, ಜೋಕ್ಸ್ ಎಲ್ಲ ನಡೀತದೆ. ಮತ್ತೆ ಸಂಘ ಇದೆ ನಮ್ದು, ಬ್ರಾಹ್ಮಣ ಸಂಘ, ಅಲ್ಲಿ ಪ್ರೋಗ್ರಾಮ್ ಎಲ್ಲ ಇರ್ತದೆ, ಅಲ್ಲಿ ಹೋಗುದು. ಓಕೆ. ಏನೆಲ್ಲ ಪ್ರೋಗ್ರಾಮ್ಸ್ ಅಲ್ಲಿ ಏನೆಲ್ಲ ಕಂಡಕ್ಟ್ ಮಾಡ್ತೀರಿ? ನಮ್ದೆಲ್ಲ ವಾರ್ಷಿಕೋತ್ಸವಕ್ಕೆ ಡ್ಯಾನ್ಸ್, ನಾಟಕ, ಅದೆಲ್ಲ ಇದು ಡ್ರಾಮಾ ಎಲ್ಲ ಇದೆಯಾ? ಎಲ್ಲ ಇರ್ತದೆ. ಸೊ ಮಹಿಳಾ ಸಂಘವಾ? ಗ್ರೂಪ್ ಸಾಂಗ್, ಮಹಿಳಾ ಅಲ್ಲ ಎಲ್ಲ. ಓಕೆ. ಕ್ಯಾಪ್ಸಿಕಮ್ ಹಾಕ್ತೇನೆ, ಒಂದು ಅರ್ಧ ಕ್ಯಾಪ್ಸಿಕಮ್ ಸಾಕು. ಅದಕ್ಕೆಲ್ಲ ತಿಂಗಳೆಲ್ಲ ಪ್ರಿಪರೇಷನ್ ಮಾಡಿ ಮತ್ತೆ ನಮ್ದು ಪ್ರೋಗ್ರಾಮ್ ಕೊಡ್ಲಿಕ್ಕೆ ಇರ್ತದಲ್ಲ, ಈವ್ನಿಂಗ್ ಟೈಮೆಲ್ಲ ಅಲ್ಲಿ ಹೋಗ್ತದೆ ಸ್ವಲ್ಪ ಒಂದೊಮ್ಮೆ. ಇಲ್ಲಾಂದ್ರೆ ಟಿವಿ ನೋಡೋದು, ಏನಾದ್ರೂ ಮೂವೀಸ್ ನೋಡೋದು. ನನಗೆ ರಿಯಾಲಿಟಿ ಶೋ ನೋಡೋದು ಇಷ್ಟ. ಓ, ರಿಯಾಲಿಟಿ ಶೋಸ್ ಯಾವ ಟೈಪ್? ಈ ಸಿಂಗಿಂಗ್ ಎಲ್ಲ ಇರ್ತದಲ್ಲ. ನಮ್ಮಲ್ಲೂ ಇದೆ, ಎಷ್ಟು ರಿಯಾಲಿಟಿ ಶೋಸ್ ಇದೆ. ಸಿಂಗಿಂಗ್ ಇದೆ, ಡಾನ್ಸ್ ಇದೆ, ಡ್ರಾಮಾ ಇದೆ. ಸೊ ಸಿಂಗಿಂಗ್ ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ ನೀವು ಹಾಡ್ತೀರಾ ಹೇಗೆ? ಹಾಡ್ತೇನೆ, ಗ್ರೂಪಲ್ಲಿ ಹಾಡ್ತೇನೆ ಅಷ್ಟೇ. ಗ್ರೂಪ್ ಡ್ಯಾನ್ಸ್, ಗ್ರೂಪ್ ಸಾಂಗ್. ಓಕೆ. ನಮ್ದು ಗುಂಪಲ್ಲಿ ಆಡೋದಲ್ಲ, ಸಿಂಗಲ್ ಸೋಲೋ ಆಡಬೇಕು ನೀವು. ಸೊ ಯಾವುದೇ ತರಕಾರಿ ಆಗುತ್ತಾ ಇದಕ್ಕೆ? ಯಾವುದೇ ಅಂದರೆ ಇದು ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಹೆಚ್ಚಾಗಿ ಯೂಸ್ ಅಂತ. ಕ್ಯಾಬೇಜ್ ಎಲ್ಲ ಹಾಕೋದು ನೋಡಲಿಲ್ಲ ನಾನು. ಬೇಕಿದ್ರೆ ಹಾಕ್ಬೋದು. ನಾವೇ ತಿನ್ನೋದಲ್ಲ, ಏನು ಮಾರಕ್ಕೆ ಏನಿಲ್ಲ ಅಲ್ವಾ? ಕ್ಯಾಬೇಜ್ ಆದ್ರೆ ಕ್ಯಾಬೇಜ್, ಕಾಲಿಫ್ಲವರ್ ಆದ್ರೆ ಕಾಲಿಫ್ಲವರ್ ಅಲ್ವಾ? ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸ್ವೀಟ್ ಕಾರ್ನ್. ಓಕೆ. ಬೇಯಿಸಿದ್ದೀರಾ ಹೇಗೆ? ಇಲ್ಲ ಇಲ್ಲ, ಹಸಿ. ಅದು ಸ್ವಲ್ಪ ಇದರಲ್ಲೇ ಫ್ರೈ ಆದ್ರೆ ಸಾಕಾಗ್ತದಲ್ಲ, ಕ್ರಂಚಿ ಸಿಗ್ತದೆ, ಕ್ರಂಚಿ ಆಗಿರುತ್ತೆ. ಆ ಒಂದು ಬೈಟ್ ಸಿಗಬೇಕು, ಆವಾಗಲೇ ಚೆನ್ನಾಗಿ ಅಲ್ವಾ? ಹೌದು. ಇದಕ್ಕೆಲ್ಲ ನಮ್ಮ ಬಟಾಣಿ ಎಲ್ಲ ಸೂಟ್ ಆಗಲ್ಲ. ಇಲ್ಲ ಇಲ್ಲ, ಅದಕ್ಕೆ ಎಲ್ಲ ತರಕಾರಿನೂ ಆಗಲ್ಲ, ಕೆಲವುದಾಗ್ತದೆ ಇದಕ್ಕೆ ಅಂತ. ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್, ಆರಿಗನೋ ಸ್ವಲ್ಪ, ಪಾಸ್ತಾ ಮಸಾಲ ಅದೊಂದು 2 ಟೀಸ್ಪೂನ್. ಬರೀ ಇಷ್ಟನ್ನೇ ಮಾಡಿ ಕೊಟ್ಟರು ಕೂಡ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹೌದು. ಸಾಸ್, ಟೊಮೆಟೊ ಕೆಚಪ್.
ಹಾಕಿ ಮ್ಯಾಕ್ರೋನ್ ಹಾಕುವ. ಸ್ವಲ್ಪ ಸ್ವಲ್ಪನೇ ಸಾಲ್ಟ್ ಹಾಕೋದು, ನನಗೆ ಹೆಚ್ಚಾಗ್ತದ ಅಂತ ಮತ್ತೆ ನೋಡ್ಕೊಂಡು ಹೌದು ಹಾಕಿದ್ರೆ ಬಟ್ ಈ ಸಾಸಸ್ ಅಲ್ಲೂ ಕೂಡ ಇರ್ತದೆ ಅದಕ್ಕೆ. ಬರೀ ಮ್ಯಾಕ್ರೋನಿಯನ್ನ ಮಾತ್ರ ನೀವು ಬೇಯಿಸುವಂತ ಒಂದು ಅಷ್ಟೇ ಕೆಲಸ. ಬಾಕಿದೆಲ್ಲ ಬೇಗ ಬೇಗ ಇದು ಸಹ ಹೆಚ್ಕೊಳ್ಳೋದು ಇದೆ. ಮಾತಾಡ್ತಾ ನೋಡ್ತಾ ಹೆಚ್ಕೊಂಡು ರೆಡಿ ಹೌದು ಆಗ್ತದೆ. ಲಾಸ್ಟಲ್ಲಿ ಚೀಸ್. ಯಾವುದು ಮೊಜರೆಲಾನ ಯಾವುದು? ಇದು ನಾನು ಮಿಲ್ಕಿ ಮಿಸ್ಟ್ ಇದು ಕ್ಯೂಬ್ ಸಿಗ್ತದಲ್ಲ ಅದನ್ನು ಮೊಜರೆಲಾನು ಹಾಕ್ಬೋದು. ಆಯ್ತು, ರೆಡಿ. ಸೊ ಇದನ್ನ ಬಿಸಿ ಸರ್ವ್ ಮಾಡ್ಕೊಳ್ಳೋದಲ್ಲ? ಹೌದು. ಎಸ್ ಮೇಡಮ್, ಸರ್ವ್ ಮಾಡಿ. ಸೊ ಚೀಸ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಗುತ್ತಲ್ವಾ? ಹಾಕ್ಬೋದು. ಚೀಸ್ ಅಂದರೆ ನಿಮಗೆ ವೆನೆಗರ್ ಹಾಕಿ ಅವರು ಸಪ್ರೇಟ್ ಮಾಡ್ತಾರೆ ಮಿಲ್ಕಿಂದ. ಪನ್ನೀರ್ ಅಂದರೆ ಹಾಲನ್ನು ಹೊಡೆಸಿ ಅದರಿಂದ ನಮಗೆ ಅರ್ಜೆಂಟ್ಗೆ ಬೇಕಾದ್ರೆ ಅದಕ್ಕೂ ಪನ್ನೀರ್ ಇದು ವೆನಿಗರ್ ಬರ್ತದೆ. ನಿಂಬೆಹಣ್ಣೆ ಹಾಕ್ಬೇಕು ಅಂತ ಇಲ್ಲ. ಅದೇನೋ ಬೇರೆ ಥರ ಪ್ರೊಸೆಸ್, ಅದು ಡಿಫ್ರೆಂಟ್ ಇರ್ತದೆ ಒಟ್ಟು ಟೇಸ್ಟ್. ಎಕ್ಸಾಕ್ಟ್ಲಿ. ಓಕೆ, ಬಿಸಿ ಬಿಸಿ ಮ್ಯಾಕ್ರೋನಿ, ಸ್ಪೈಸಿ ಮ್ಯಾಕ್ರೋನಿ ರೆಡಿ ಇದೆ. ಟೇಸ್ಟ್ ನೋಡಿ. ಥ್ಯಾಂಕ್ ಯು. ಅದು ತಿನ್ನಿ ಅಂತ ಹೇಳ್ತಾ ಇದೆ, ಬಟ್ ಈಗಲೇ ತಿನ್ನಕ್ಕಾಗಲ್ವೇ, ಇನ್ನೊಂದು ರೆಸಿಪಿ ಕೂಡ ಆಗಬೇಕು. ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಬಿಸಿಯಾದಂಥ ಸ್ಪೈಸಿ ಚೀಸ್ ಮ್ಯಾಕ್ರೋನಿ ತಯಾರಾಗಿದೆ. ಸೊ ಸ್ಮೋಕಿಂಗ್ ಹಾಟ್, ನೋಡುವಾಗಲೇ ಇಟ್ಸ್ ಇನ್ವೈಟಿಂಗ್. ಸೊ ನೀವು ಕೂಡ ಇದನ್ನು ತಕ್ಷಣವೇ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಸ್ಪೈಸಿ ಚೀಸ್ ಮ್ಯಾಕರೋನಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಎಣ್ಣೆ ಹಾಕಿ ನೀರು ಬಿಸಿಯಾದ ನಂತರ 1 ಕಪ್ ಮ್ಯಾಕರೋನಿ ಹಾಕಿ ಬೇಯಿಸಿ ಸೋಸಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವೀಟ್ ಕಾರ್ನ್ ಹಾಕಿ ಹುರಿಯಿರಿ. ತರಕಾರಿ ಸ್ವಲ್ಪ ಬೆಂದ ನಂತರ 1 ಚಮಚದಷ್ಟು ಕರಿಮೆಣಸಿನ ಪುಡಿ, ಆರಿಗ್ಯಾನೋ, ಪಾಸ್ತಾ ಮಸಾಲ, ಟೊಮ್ಯಾಟೊ ಕೆಚಪ್ 2 ಚಮಚದಷ್ಟು ಹಾಕಿ ಹುರಿದು ಬೇಯಿಸಿದ ಮ್ಯಾಕರೋನಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ಚೀಸ್ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸ್ಪೈಸಿ ಚೀಸ್ ಮ್ಯಾಕರೋನಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.